ಭಾರೀ ಮಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುಕ್ರವಾರ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದು 4 ಮೃತಪಟ್ಟಿದ್ದು, ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಲಾಗುತ್ತದೆ. ಮನೆ ಕಳೆದುಕೊಂಡವರಿಗೂ ಸರ್ಕಾರದಿಂದ ನೆರವು ನೀಡಲಾಗುತ್ತದೆ. ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಸರ್ಕಾರದಿಂದ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕೋ ಅದೆಲ್ಲವನ್ನೂ ಮಾಡಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಅವರು ಶುಕ್ರವಾರ ಸಂಜೆ ಮಂಜನಾಡಿ, ಮೊಂಟೆಪದವು, ಬೆಳ್ಮಾ ಭಾಗಗಳಿಗೆ ಭೇಟಿ ನೀಡಿ ಮಾಧ್ಯಮದವರ ಜೊತೆಗೆ ಮಾತನಾಡಿ, ಜಿಲ್ಲೆಯಲ್ಲಿ ಮಳೆಯಿಂದಾಗಿ ನೂರಾರು ಮನೆಗಳು ಜಲಾವೃತಗೊಂಡಿವೆ. ಉಳ್ಳಾಲ ಭಾಗದಲ್ಲಿ 2 ಕುಟುಂಬಗಳಲ್ಲಿ 4 ಸಾವುಗಳು ಸಂಭವಿಸಿವೆ. ಮನೆ ಕಳೆದುಕೊಂಡವರಿಗೆ ಪುನರ್ವಸತಿ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ. ಮೇ ತಿಂಗಳಲ್ಲಿ ಇಂತಹ ಮಳೆ ಅನಿರೀಕ್ಷಿತ. ಮುಂದಿನ ಮುಂಜಾಗ್ರತಾ ಕ್ರಮದ ಭಾಗವಾಗಿ ಅಧಿಕಾರಿಗಳ ಜೊತೆ ಸಭೆ ಕರೆಯಲಾಗಿದ್ದು, ಅಲ್ಲೂ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಸಚಿವರು ಬಳಿಕ ಮೊಂಟೆಪದವು ಕೋಡಿ ಘಟನೆಯಲ್ಲಿ ಗಾಯಗೊಂಡವರ ಬಗ್ಗೆ ನಿಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಆರೋಗ್ಯವನ್ನು ವಿಚಾರಿಸಿದರು. ಬೆಳ್ಮಾದಲ್ಲಿ ಮೃತಪಟ್ಟ ಬಾಲಕಿಯ ಹೆತ್ತವರಾದ ನೌಶಾದ್ಗೆ 5 ಲಕ್ಷ ರೂಪಾಯಿ ಹಾಗೂ ಬಳಿಕ ಮಂಜನಾಡಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಧನದ ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭ ಎಂಎಲ್ಸಿಗಳಾದ ಐವಡ್ಡಿ ಸೋಜಾ, ಮಂಜುನಾಥ ಭಂಡಾರಿ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ವಸತಿ ಯೋಜನೆ ಸೇರಿಸಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋಣ. ಪರಿಹಾರ ಏನು ಬರ್ತದೆ ಅದು, ಆಮೇಲೆ ಬೇರೆ ಇನ್ನೇನಾದರೂ ಮಾಡೋಕ್ಕಾಗುತ್ತೆ, ಆಮೇಲೆ ನೋಡೋಣ. ಫಸ್ಟ್ ಟ್ರೀಟ್ಮೆಂಟ್, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಷ್ಟಾಗ್ತದೆ ಸರ್ ಅಷ್ಟು ಮಾಡಿ ಅವರಿಗೆ. ತುಂಬಾ ಮನೆಗಳು ನೀರು ಹೋಗಿದೆ. ಒಂದು ಉಳ್ಳಾಳ ಬೈಲ್ ಹತ್ರ ಒಂದು ಸುಮಾರು 100 ಮನೆಗೆ ಹೋಗಿ 100 ಮನೆಗಳ ಮೇಲೆ ನೀರು ಹೋಗಿದೆ. ಅಲ್ಲೊಂದ್ ಕಡೆ 100 ಮನೆಗಳ ಮೇಲೆ ಹೋಗಿದೆ ಸರ್. ಇನ್ನೊಂದು ನೀರ್ಗಾಡಿ ಕಳಿಸ್ಬಿಡೋಣ. ಒಂದೇ ಅದು ಮತ್ತೆ ತೆಗಿಲಿಕ್ಕೂ ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಅಂದ್ರೆ ಮಣ್ಣು ಬೆಲೆ ಭದ್ರ ನಮಗೆ ಹೆದರಿಕೆ ಫುಲ್ ಇಲ್ಲಿ ಇಷ್ಟೇ ಈಗ ನಮ್ಗೆ ತೆಗಿಲಿಕ್ಕೆ ತುಂಬಾ ಟೈಮ್. 3 ಜನ ಇತ್ತು. ಇದೊಂದು ಮನೆ ಬಿದ್ದಿದ್ದು ಎಲ್ಲ ಬಿದ್ದಿದ್ದು ಅದ್ರ ಮಳೆ ನೋಡಿ ಅರ್ಧ ಮನೆ ಹೊಸ ಕಟ್ಟುವ ಮನೆ ಮೇಲೆ ಬಿದ್ದಿದ್ದು. ಹೌದೌದು, ಇಲ್ಲ ಹಾಕಿದ್ಮೇಲೆ ಆ ಕಡೆ ಮಕ್ಕಳೆಲ್ಲ ಮನೆಗೆಲ್ಲ ಹಾನಿ. ಖಾಲಿ ಮಾಡಿದ್ದೀರಾ? ಊಟ ತಿಂಡಿ ಎಲ್ಲ ಕೊಡ್ತಾರೆ ಸರ್ಕಾರದಿಂದ. ಖಾಲಿ ಮಾಡಿ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದಿಂದ, ಅದಕ್ಕೆ ಹೋಗ್ತಾರೆ. ಭಾರೀ ಮಳೆ ಈ ಉಳ್ಳಾಳ ಕ್ಷೇತ್ರದಲ್ಲಿ ಆಗಿರೋದು. ಮಂಗಳೂರಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿ ಬಹುಶಃ ಸುಮಾರು 285 ಮಿಲಿಮೀಟರ್ ನೀರು ಭಾಳ ಕಮ್ಮಿ ಅವಧಿಯಲ್ಲಿ, ಅಲ್ಪ ಅವಧಿಯಲ್ಲಿ ಜೋರು ಮಳೆ ಬಿದ್ದಿರುವಂಥದ್ದು. ಅದರಿಂದ ಈ ಒಂದು ವಿಕೋಪ ಆಗಿದೆ, ಭೂಕುಸಿತ ಆಗಿ ಸುಮಾರು ಮನೆಗಳು, ನೂರಾರು ಮನೆಗಳಿಗೆ ನೀರು ನುಗ್ಗಿದೆ. ಹಲವಾರು ಮನೆಗಳಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆ. ಮತ್ತು 2 ಮನೆಗಳಲ್ಲಿ 2 ಕುಟುಂಬಗಳಿಗೆ ದೊಡ್ಡ ಅನಾಹುತ, ಆಘಾತ ಆಗಿದೆ. ಒಂದು ನಮ್ಮ ಪೂಜಾರಿಯವರು, ಸೀತಾರಾಮ್ ಪೂಜಾರಿಯವರ ಕುಟುಂಬ, ಅವ್ರ ಕುಟುಂಬದಲ್ಲಿ 3 ಜನ ಮೃತಪಟ್ಟಿದ್ದಾರೆ, ಒಬ್ಬರು ಕ್ರಿಟಿಕಲ್ ಆಗಿದ್ದಾರೆ. ಮತ್ತು ಇಲ್ಲಿ ಒಬ್ಬರು ನೌಶಾದ್ ಅವರ ಮಗಳು, ಅವರು ಪಾಪ ಈ ಭೂಕುಸಿತದಿಂದ ಅವರು 8 ವರ್ಷದ 7 ವರ್ಷದ ಮಗು, ಆ ಮಗುವನ್ನು ಕೂಡ ತೀರೋಗಿದೆ. ನಿಜವಾಗ್ಲೂ ನೋವಿನ ಸಂಗತಿ. ಮತ್ತು ಸರ್ಕಾರದಿಂದ ಮುಖ್ಯಮಂತ್ರಿಯವರ ಪರವಾಗಿ, ನಮ್ಮ ಸ್ಪೀಕರ್ ಅವರ ಪರವಾಗಿ
ಎಲ್ಲರಿಗೂ ಸಾಂತ್ವನ ನೀಡಬೇಕು ಅಂತ ಮುಖ್ಯಮಂತ್ರಿ ನನಗೆ ಹೇಳಿದ್ರು. ಹೋಗಿ ಈಗಲೇ ನೀನು ಹೋಗು, ಭೇಟಿ ಕೊಡಬೇಕು ಅಂತ. ಮತ್ತು ಇದರ ಬಗ್ಗೆ ಏನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಈಗಾಗಲೇ ಅವ್ರಿಗೆ ಏನು 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದೆ. ಪ್ರತಿಯೊಬ್ಬರು ಒಂದು ಮೃತಪಟ್ಟಿರ್ತಕ್ಕಂಥ ಒಂದೊಂದು ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿ ಮನೆ ಒಂದು ಕಟ್ತಕ್ಕಂಥದ್ದಕ್ಕೂ ಕೂಡ ಅದಕ್ಕೇನು ಸರ್ಕಾರದಿಂದ ಪುನರ್ವಸತಿ ಮಾಡಿಸುವಂಥದ್ದು ಕೂಡ ಇದೆ. ಮತ್ತು ಇನ್ನೇನು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು ಮುಂದಿನ ಮುಂಜಾಗ್ರತೆ ಕ್ರಮಗಳು ಅದ್ರ ಬಗ್ಗೆಯೂ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಯಾಕಂದರೆ ಈ ಮೇ ತಿಂಗಳಲ್ಲಿ ಇಷ್ಟು ಜೋರು ಮಳೆ ಬಂದಿರೋದು ನಮಗೂ ಕೂಡ ಇದು ಅನಿರೀಕ್ಷಿತವಾದಂಥ ಮಳೆ.